ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಈಗ ಪೃಥು ಮಹಾರಾಜರು ಕುಮಾರರನ್ನು ಅತಿ ಬಹಳ ಗೌರವದಿಂದ ಅವರನ್ನ ಆಮಂತ್ರಿಸ್ತಾ ಇದ್ದಾರೆ. ಅವರ ಆಮಂತ್ರಣವನ್ನು ಅವರನ್ನ ಸ್ವಾಗತಿಸ್ತಾ ಇದ್ದಾರೆ. ಇದರ ವಿಚಾರವಾಗಿ ನಿನ್ನೆ ನಾವು ಕೇಳಿದ್ದು 9ನೇ ಶ್ಲೋಕ. ಒಂದು ಮನೆ ಅಕಸ್ಮಾತ್ ಅವರಷ್ಟು ಶ್ರೀಮಂತರಲ್ಲ, ಬಡತನದಲ್ಲಿರ್ಬಹುದು. ಹಾಗಿದ್ರೂ ಅವರು ಒಬ್ಬ ಭಕ್ತರನ್ನು, ಶುದ್ಧ ಭಕ್ತರನ್ನು, ಸಾಧು ಸಂತರನ್ನು ಅವರು ಅವರ ಸಾಮರ್ಥ್ಯದಿಂದ ಅವರನ್ನು ಮನೆಯಲ್ಲಿ ಅವರು ಸ್ವಾಗತಿಸಿ ಗೌರವಿಸಿ, ಅವರೇನು ಅಷ್ಟು ವಿಜೃಂಭಣೆ, ಅಷ್ಟು ವ್ಯವಸ್ಥೆ ಆ ರೀತಿ ಇಲ್ಲ ಅವ್ರಿಗೆ ಮಾಡಕ್ಕೆ, ಅವ್ರಿಗೆ ಇಲ್ಲ ಅಂದ್ರೂ ತೊಂದರೆ ಇಲ್ಲ. ಸೊ ಅವರ ಮನೆ ಪಾವನವಾಗುತ್ತೆ, ಸೊ ಅವರ ಅಸ್ತಿತ್ವ ಪಾವನವಾಗುತ್ತೆ ಸೊ ಅಂತ ಹೇಳಿದ್ದು ನಿನ್ನೆ. ಅದಕ್ಕೆ ಹೇಳಿದ 9ನೇ ಶ್ಲೋಕ. ಶ್ರೀಮಂತನಲ್ಲದವನು, ಸಾಂಸಾರಿಕ ಜೀವನಕ್ಕೆ ಅಂಟಿದವನು ಆದ ವ್ಯಕ್ತಿ ಮನೆಗೆ ಸಾಧು ಸಂತರು ಬಂದರೆ ಅವನು ಧನ್ಯನಾಗುತ್ತಾನೆ. ಮನೆಗೆ ಬಂದ ಮಹಾಮಹಿಮರಿಗೆ ಅರ್ಘ್ಯಪಾದ್ಯಗಳು, ಆಸನ ಮತ್ತಿತರ ವಸ್ತುಗಳನ್ನು ಕೊಟ್ಟು ಸತ್ಕರಿಸುವ ಯಜಮಾನನು ಅವನ ಸೇವಕರು ಧನ್ಯರಾಗುವರು ಮತ್ತು ಅಂತಹ ಮನೆಯೇ ಪಾವನವಾಗುವುದು. ಸೊ ಕೊಟ್ಟಿದ್ದಾರೆ, ವಿಧಾನ ಕೊಟ್ಟಿದ್ದಾರೆ ಹೇಗೆ ಮಾಡಬೇಕು ಅಂತ. ಸೊ ಆದ್ರೆ ಬಹಳ ಜನ ಆಚಾರ್ಯರ ಪ್ರಭುಪಾದರ ಭಾವಾರ್ಥದಲ್ಲಿ ಒಮ್ಮೊಮ್ಮೆ ಸಾಧ್ಯ ಆಗದೆ ಇರ್ಬೋದು, ಬಹಳ ಬಡತನ ಇರ್ಬೋದು, ಇಲ್ಲ ಸಡನ್ ಆಗಿ ಆತರ ವ್ಯವಸ್ಥೆ ಏನು ಇಲ್ಲದೆ ಇರ್ಬೋದು. ಸಡನ್ ಆಗಿ ಯಾರಾದ್ರು ಬಂದ್ರೆ, ಒಂದು ಮೊದಲು ಹೇಳಿ ಒಂದು ಬಂದ್ರೆ ಅದೊಂಥರ ಅತಿಥಿ ಅಂದ್ರೆ ಸಮಯ ಇಲ್ಲದೆ ಹಾಗೆ ಸಡನ್ ಆಗಿ ದಿಢೀರ. ಸೊ ಆಗಿದ್ದಾಗ ಯಾವ ಒಂದು ಇದಿರೋದಿಲ್ಲ, ಒಂದು ಅರೇಂಜ್ಮೆಂಟ್ ಇಲ್ಲದೆ ಇರ್ಬೋದು. ಸೊ ಇಲ್ಲದೆ ಇದು ತೊಂದರೆ ಇಲ್ಲ. ಸೊ ಆದ್ರೆ ಒಬ್ಬ ಬಂದ ವ್ಯಕ್ತಿಯನ್ನು ಅವರನ್ನು ತೃಪ್ತಿಪಡಿಸ್ಬೋದು ಅಂತ ಶ್ರೀಲ ಪ್ರಭುಪಾದ ಬಹಳ ಚೆನ್ನಾಗಿ ಹೇಳ್ತಾರೆ. ಏನಿಲ್ಲ ಅಂದ್ರೂ ಅವ್ರಿಗೆ ಅಟ್ಲೀಸ್ಟ್ ಒಂದು ನೀರನ್ನು ಕೊಡಿ, ಒಂದು ಲೋಟ ನೀರು, ಸೊ ಅದರಿಂದ ಆದ್ರೂ ತೃಪ್ತಿಪಡಿಸ್ಬೋದು. ಬಂದ ಇವರನ್ನು ಒಂದು ಒಳ್ಳೆ ಮಾತುಗಳಲ್ಲಿ, ಹಿತವಚನಗಳಲ್ಲಿ ಅವ್ರನ್ನ ಉದ್ದೇಶಿಸಿ ಮಾತಾಡಿದರೆ ಸೊ ಸಂತೃಪ್ತರಾಗ್ತಾರೆ, ಯಾರು ಕೂಡ ಸಂತೃಪ್ತರಾಗ್ತಾರೆ. ಸೊ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ಬಿದಿರಿನ ಚಾಪೆಯಲ್ಲಾದ್ರೂ ಒಂದು ದೊಡ್ಡ ಸೋಫಾ, ಇನ್ನೊಂದು ಹೇಗೇನೋ ಇದೆ, ಎಲ್ಲ ವ್ಯವಸ್ಥೆಗಳಿದೆ. ಸೋಫಾನೋ, AC ಇರ್ಬೋದು, ಇನ್ನೊಂದು ಇದಿರ್ಬೋದು, ಎಲ್ಲ ಇರ್ಬೋದು. ಸೊ ಏನು ಇಲ್ಲದೆ ಇರ್ಬೋದು, ಒಂದು ಚಾಪೆ, ಒಂದು ಗುಡಿಸಲು, ಅದ್ರ ಚಾಪೆ ಆದ್ರೂ ಆಗ್ತದೆ. ಸೊ ಇಲ್ಲ ಅದು ಕೂಡ ಕಷ್ಟ, ಅಲ್ಲೂ ಸ್ಥಳನೇ ಇಲ್ಲ. ಇದೆ ಒಂದೊಂದು ಸ್ಲಮ್ ಏರಿಯಾ ಇರ್ಬೋದು, ಇನ್ನೊಂದಿರ್ಬೋದು, ತುಂಬಾ ಬಡತನ ಇರ್ಬೋದು. ಸೊ ಅಲ್ಲಿ ಸ್ಥಳನೇ ಇಲ್ಲ ಒಳಗೆ. ಈಗಲೂ ಇದ್ದಾರೆ, ಇಲ್ಲ ಅಂತಲ್ಲ. ಸೊ ಈಗ ದೊಡ್ಡ ದೊಡ್ಡ ನಗರಗಳಲ್ಲಿ ಎಲ್ಲ ಈ ರೀತಿ ಇದೆ, ಸ್ಲಮ್ ಏರಿಯಾ ಇದೆಲ್ಲ ಇದೆ. ಅಲ್ಲಿ ಚಿಕ್ಕ ಗುಡ್ಸು, ತುಂಬಾ ಚಿಕ್ಕದು, ಒಳಗೆ ಏನೋ ಸ್ಥಳನೇ ಇರೋದಿಲ್ಲ, ಈ ತರನೂ ಇರ್ಬೋದು. ಇಲ್ಲಿ ಹೇಳ್ತಾರೆ ತೊಂದರೆ ಇಲ್ಲ. ಆಗ ಹೇಳ್ತಾರೆ ಅವ್ರು ಬಂದ ಇವ್ರನ್ನ ಅಟ್ಲೀಸ್ಟ್ ಅವ್ರು ಕೂಡ್ಸಕ್ಕೆ ಇನ್ನೊಂದಾಗಿಲ್ಲ ಅಂದ್ರೂ ಅಲ್ಲಿ ಅಟ್ಲೀಸ್ಟ್ ಅವ್ರು ಬಂದಾಗ ಅವ್ರಿಗೆ ತುಂಬಾ ಇದರಿಂದ ಅವ್ರಿಗೆ ವಂದನೆಗಳನ್ನು, ಪ್ರಣಾಮಗಳನ್ನು ಅರ್ಪಿಸಿ, ಕೈ ಜೋಡಿಸಿ, ಪ್ರಭು ಬಹಳ ಚೆನ್ನಾಗಿ ಕೈ ಜೋಡಿಸಿ ಒಂದು ಸಿಹಿ ಮಾತುಗಳು. ಸೊ ಅದನ್ನು ನೋಡಿದ್ರು ಅದು ಒಳ್ಳೆಯದೇ. ಅಂದ್ರೆ ಇರ್ಲಿ ಹಾಗೆ ಬೇರೆ ಬೇರೆ ಇಲ್ಲ ಅಂದ್ರೆ ಸಾಧ್ಯ ಆದಷ್ಟು ಡೆಫಿನೆಟ್ಲಿ ಇವಾಗ ಭಗವಂತನೇ ನಾವು ಕೇಳ್ತೇವೆ. ಶ್ರೀಕೃಷ್ಣನು ಪರಮ ಪುರುಷನು, ಭಗವಂತನೇ ಆದರ್ಶ ವ್ಯಕ್ತಿ, ಎಲ್ಲರಿಗಿಂತ ಉತ್ತಮ ವ್ಯಕ್ತಿ. ಆದ್ರೆ ಅವನು ಹೇಗೆ ವೃಂದಾವನದಲ್ಲಿ ಭಗವಂತನಿದ್ದಾಗ ಆಗ್ಬೋದು, ಅಕ್ರೂರ ಬರ್ತಾರೆ, ಅವಾಗ ಭಗವಂತನ ಅವರು ಬಲರಾಮ ಇಬ್ರು ಸೇರಿ ಅಕ್ರೂರನ್ನು ಬಹಳ ಗೌರವದಿಂದ ಆಹ್ವಾನಿಸ್ತಾರೆ. ಸೊ ಅದೇ ರೀತಿ ಭಗವಂತನು ಮತ್ತೆ ಮಥುರಾಗ್ ಬಂದು, ಮತ್ತೆ ದ್ವಾರಕೆಯಲ್ಲಿ ರಾಜನಾಗದಾಗ ಭಗವಂತನು ನಾರದ ಮುನಿಗಳು ಬಂದಾಗ ಆಗ್ಬೋದು, ಇಲ್ಲ ಅಂದ್ರೆ ಸುಧಾಮ ಬ್ರಾಹ್ಮಣ
ಬಂದಾಗಬಹುದು, ಸುಧಾಮ ಬ್ರಾಹ್ಮಣ ಬಂದಾಗ್ಲೂ ಅವರಷ್ಟು ಬಟ್ಟೆ, ಅವರ ವಸ್ತ್ರ ಅಷ್ಟು ಇದಿರೋದಿಲ್ಲ. ಸಾದರು ಭಗವಂತನು ಅವ್ರನ್ನ ಆ ಗೌರವದಿಂದ ಅವ್ರನ್ನ ಮತ್ತಿನ್ನ ಅಷ್ಟು ಆತ್ಮೀಯವಾಗಿ ಭಗವಂತನು ಅವ್ರ ಜೊತೆ ಅವ್ರ ಚಟುವಟಿಕೆ. ಸೊ ಇದು ನೋಡ್ತೇವೆ ನಾವು, ಇದೆ ಭಗವಂತನೇ ತೋರಿಸಿದ್ದು. ರಾಜರಾದರೂ ಕೂಡ ಆತರ ಮಾಡ್ತಾರೆ, ಹಿಂದೆ ಮಾಡ್ತಾ ಇದ್ರು. ಹಿಂದೆ ಅವರು ಆತರ ಸಾಧು ಸಂತರಿಗೆ ಆತರ ಗೌರವವನ್ನು ಕೊಡ್ತಾ ಇದ್ರು. ಸೊ ಇದು ಇಲ್ಲಿಂದ ನಾವು ಕಲಿಬೇಕಾದದ್ದು. ಆದರೆ ಇದರ ವಿರುದ್ಧವಾಗಿ ಈಗ ಹೇಳ್ತಾ ಇರೋದಿಲ್ಲಿ ಏನಾಗ್ತಾ ಇದೆ, ಈಗ ಒಬ್ಬ ವ್ಯಕ್ತಿ ಸಕಲ ಸಂಪತ್ತುಗಳು, ಸಮೃದ್ಧಿಗಳು ಇವೆಲ್ಲ ಇದ್ದು ಯಾವ ಗೃಹಸ್ಥನ ಮನೆಯಲ್ಲಿ ಭಗವದ್ಭಕ್ತರಿಗೆ ಪ್ರವೇಶವಿಲ್ಲವೋ ಮತ್ತು ಅವರ ಕಾಲು ತೊಳೆಯಲು ನೀರಿಲ್ಲವೋ ಅಂತಹ ಮನೆಯನ್ನು ವಿಷಸರ್ಪಗಳಿಂದ ತುಂಬಿದ ಮರ ಎಂದು ಭಾವಿಸಬೇಕು. ಬಹಳ ಹೋಲಿಕೆ ಯಾವುದಕ್ಕೆ ಅಂದ್ರೆ ವಿಷಸರ್ಪಕ್ಕೆ. ವಿಷಸರ್ಪ ಇರೋ ಮರ. ಸೊ ವಿಷಸರ್ಪ ಇರೋ ಮರ ಅಂದ್ರೆ ಏನರ್ಥ ಅಂದ್ರೆ ಅವ್ರಿಗೇನು ಅಲ್ಲಿಂದ ಶುಭ ಇಲ್ಲ ಅಂತ. ಆ ರೀತಿಯ ಒಂದು ಯಾರಾದರೂ ಆತರ ಒಬ್ಬ ಭಕ್ತರನ್ನು ಆ ರೀತಿ ತಿರಸ್ಕರಿಸಿದ್ರೆ, ಆ ರೀತಿ ಅವರನ್ನು ಅವಹೇಳನ ಮಾಡಿದ್ರೆ, ಅಗೌರವ ಮಾಡಿದ್ರೆ ಅವ್ರಿಗೆ ಎಲ್ಲವೂ ಕೂಡ ಅಶುಭ. ಇವರಿಗೂ ಕೂಡ ಅಶುಭ. ಯಾಕಂದ್ರೆ ಇವಾಗ ಏನ್ ಮಾಡುತ್ತೆ, ಹಾವೇನ್ ಮಾಡುತ್ತೆ, ಹಾವಿದ್ರೆ ಏನ್ ಮಾಡುತ್ತೆ, ಹಾವು ಅದ್ ಯಾವಾಗ ಎಲ್ಲಿ ಯಾರಿಗೆ ಕಚ್ಚುತ್ತೆ ಗೊತ್ತಿಲ್ಲ. ಹಾವಿನ ಇದು ಹಾಗೆ, ಹಾವಿನ ಜೀವನ ಹಾಗೆ. ಹಾವನ್ನ ನಾವು ಏನ್ ಹೇಳ್ತಾರೆ ಅದಕ್ಕೆ, ಮಣಿನಾಭೂಷಿತ ಸರ್ಪ ಕಿಮ್ಮೋತ್ಸವನ ಭಯಂಕರ. ಒಂದು ಹಾವಿನ ಮೇಲೆ ಈಗ ನೋಡೋದು ನಾವು ಕಡಿಮೆ, ಇಲ್ಲಾಂದ್ರೆ ಇದೆ ಕೆಳಗೆ ಲೋಕಗಳಲ್ಲಿ ಆ ತರ ಹಾವುಗಳಿದೆ. ಆ ಸರ್ಪದ ಮೇಲೆ ಮಣಿ ಇರುತ್ತದೆ. ಆ ಮಣಿ ಇರೋದ್ರಿಂದ ಆ ಕೆಳಗಿನ ಲೋಕಗಳಲ್ಲಿ ಇದು ಬೆಳಕು ಬರೋದು. ಸೊ ಈ ರೀತಿ ಅಲ್ಲಿ ಪ್ರಶ್ನೆ ಏನಂದ್ರೆ, ಈ ತರ ಒಂದು ಹಾವಿನ ಮೇಲೆ ಮಣಿ ಇದ್ರೆ ಕೂಡ ಅದು ಹಾವೇ, ವಿಷಸರ್ಪವೇ. ಅದಕ್ಕೆ ಮಣಿ ಇದೆ ಅಂತ ಹೇಳಿದ ತಕ್ಷಣವೇ ಅದೇನಾದ್ರೂ ಬೆಲೆ ಬಾಳುವಂಥದ್ದು, ಇಲ್ಲಾಂದ್ರೆ ಅದರಿಂದ ನಮಗೆ ಉಪಯೋಗ ಪಡೆಯುವಂಥದ್ದು, ಅದು ನಮಗೆ ಒಳ್ಳೇದು ಮಾಡುತ್ತೆ ಅಂತಲ್ಲ. ಅದು ಹಾವು ವಿಷಸರ್ಪ ಅದರ ಸ್ವಭಾವ ಅದೇ. ಸೊ ಮಣಿನಾಭೂಷಿತ ಸರ್ಪ ಕಿಮ್ಮಸೋ ನ ಭಯಂಕರ. ಅದೇನ್ ಭಯಂಕರವಲ್ವಾ? ಯಾವ ಹಾವು ಒಂದು ಮಣಿ ಇಟ್ಕೊಂಡು ಬಂದ್ರೆ ಅದೇನ್ ಭಯವಲ್ಲ? ಭಯನೇ. ಅದಕ್ಕೆ ಯಾವಾಗ ಬೇಕಾದ್ರೂ ನಮ್ಮನ್ನು ಕಟ್ಟು ಬಿಡ್ಬೋದು. ಸೊ ಆ ರೀತಿ ಇಲ್ಲಿ ಹೇಳ್ತಾ ಇರೋದು, ಆ ರೀತಿ ಒಂದು ಶ್ರೀಮಂತಿಕೆ ಇರ್ಬೋದು, ಆ ರೀತಿಯ ಒಂದು ಸೌಲಭ್ಯ ಇರ್ಬೋದು, ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸದೆ ಒಂದು ಸಾಧು ಸಂತರನ್ನ ಅಗೌರವ ಮಾಡೋದು ಕಾರಣ ಆದರೆ ಅದು ಭಯಂಕರವಾಗಿ ಅವರಿಗೆ ಎಲ್ಲ ಕೂಡ ಅಶುಭವೇ. ಸೊ ಬಹಳ ಇದಕ್ಕೆ ನಿದರ್ಶನಗಳಿದೆ ಈಗಾಗೋದು ಚಟುವಟಿಕೆಗಳು. ಸೊ ಒಂದು ರೀತಿ ಹೇಳೋದು, ಯಸ್ಯ ಪ್ರಸಾದ ಭಗವತ್ ಪ್ರಸಾದ, ಯಸ್ಯ ಅಪ್ರಸಾದ ನಗತಿ ಕುತೋಪಿ. ಒಬ್ಬ ಸಾಧು ಸಂತರು, ಶುದ್ಧ ಭಕ್ತರು ಅವರನ್ನ ತೃಪ್ತಿಪಡಿಸೋದ್ರಿಂದ ಭಗವಂತನ ಕೃಪೆ ಪಡಿಬಹುದು, ಅದು ಎಲ್ಲ ಸರ್ವಶುಭವಾಗುತ್ತೆ. ಆದ್ರೆ ಅವರು ಅತೃಪ್ತರಾಗ್ಬಿಟ್ರೆ ಇನ್ನೂ ಅದಕ್ಕೆ ವಿರುದ್ಧವಾದ ಇದು ಪರಿಣಾಮ ಬರುತ್ತೆ. ಸೊ ಹಾಗೆ ಇಲ್ಲಿ ಒಳ್ಳೆ ಇದು ಸರ್ಪ, ವಿಷಸರ್ಪ ನೋಡಿ, ಅದೇನು ಅದು ಯಾರಿಗೆ ಕಾರಣ ಇದ್ದು ಅದು ಕಚ್ಚುತ್ತೆ ಅಂತೇನಿಲ್ಲ. ಹೇಳ್ತಾರೆ ವಿಷಸರ್ಪ ಹೇಗಂದ್ರೆ ಅದಕ್ಕೆ ಆ ರೀತಿ ಇಲ್ಲಿ ವಿವರಣೆ ಕೂಡ ಕೊಟ್ಟಿದ್ದು ಶ್ರೀಲ ಪ್ರಭುಪಾದರು. ಅದು ಗಂಧದ ಮರ ಆ ರೀತಿ ಮರಗಳ ಹತ್ರ ಇರುತ್ತಂತೆ. ಎಲ್ಲಿ ಅದಕ್ಕೆ ಸ್ವಲ್ಪ ಅಟ್ಲೀಸ್ಟ್ ಅದಕ್ಕೂ ಕೂಡ ಸ್ವಾಭಾವಿಕವಾಗಿ ಏನು ವಿಷ ಹೆಚ್ಚಾಗ್ತಾ ಅದು ಒಂದು ರೀತಿ ಅದಕ್ಕೆ ಇಚ್ಚಿಂಗ್, ಅದಕ್ಕೆ ಒಂದು ತುರಿಕೆ ಇದ್ದ. ಸೊ ತುರಿಕೆ ಇದ್ರೆ ನಾವು ಅದನ್ನ ತುರಿಸ್ಬೇಕು, ಕೈಗೆಲ್ಲ ಇದು ಮಾಡ್ಕೊಡ್ಬೇಕು, ಕಾಲುಗಳು ಇದು ಮಾಡ್ಬೇಕು, ಆ ತರ ಅನ್ಸುತ್ತೆ. ಸೊ ಆ ರೀತಿ ಹೇಳ್ತಾರೆ. ಅದಕ್ಕೂ ಕೂಡ ವಿಷ ಸರ್ಪಕ್ಕಂದ್ರೆ ಆ ಸರ್ಪಕ್ಕೆ ಒಳಗಿರೋ ವಿಷ ಹೆಚ್ಚಾಗ್ತಾ ಅದಕ್ಕೂ ಕೂಡ ಯಾರನ್ನು ಕಚ್ಚಬೇಕು ಅನ್ಸುತ್ತೆ. ಸೊ ಆ ರೀತಿ ತುರಿಕೆ ಅದಕ್ಕೆ. ಇವಾಗ ಇದು ನೋಡ್ತೀವಿ, ಅದು ದೊಡ್ಡ ಏನ್ ಹೇಳ್ತಾರೆ ಹೆಗಣಗಳು. ಸೊ ಹೆಗಣಗಳು ಇದೆಲ್ಲ ಇರುತ್ತೆ, ಅದಕ್ಕೆ ಏನಾದ್ರು ಕಚ್ತಾ ಇರ್ಬೇಕು. ಇದು ಏನು ಇಲಿಗಳು ಎಲ್ಲ ಅದಕ್ಕೆ ಆ ರೀತಿ ಅದಕ್ಕೆ ಹಲ್ಲುಗಳಿರ್ತವೆ. ಅದಕ್ಕೆ ಏನಾದ್ರೂ ಒಂದು ಬಾಯಿ ಹಾಕ್ಬೇಕು, ಬಾಯಿ ಹಾಕಿ ಅದು ಕಚ್ತಾ ಇರ್ಬೇಕು. ಎಲ್ಲಾದ್ರೂ ಒಂದು ಬಾಯಿ ಹಾಕಿ ಏನಾದ್ರು ಇದು ಮಾಡ್ತಾ ಇರುತ್ತೆ, ಏನೋ ಒಂದು ತುಂಡು ಮಾಡ್ತಾ ಇರುತ್ತೆ. ಆ ಸ್ವಭಾವ ಅದೇ ರೀತಿ ಹಾವಿನ ಸ್ವಭಾವ ಅಂದ್ರೆ ಅದು ಏನಾದ್ರೂ ಒಂದು ಕಚ್ಚಬೇಕು, ಕಚ್ಚದೇ ಇರಕ್ಕಾಗಲ್ಲ. ಆದರೂ ಕೂಡ ಹೇಳ್ತಾರೆ, ಅವ್ರೇನ್ ಮಾಡ್ತಾರೆ, ತಂಪಾಗಿರುವ ಒಂದು ಗಂಧದ ಮರ ಆ ರೀತಿಯ ಸುತ್ತು ಇರ್ತಾರೆ, ಅದರ ಪೊಟರೆಯಲ್ಲೆಲ್ಲ ಇರ್ತಾರಂತೆ ಹೆಚ್ಚಾಗಿ ಇದು ನಾಗರ ಹಾವು ಎಲ್ಲ. ಆದರೂ ಕೂಡ ಅದ್ರ ಹತ್ರ ಹೋದ್ರೆ ನಾವು ಗಂಧದ ಮರ ಇದೆ, ಇಲ್ಲಿ ನಾಗರಾವ್ ನಮ್ಗೆ ಏನು ಮಾಡೋದಿಲ್ಲ ಅಂತನ ಇಲ್ಲ.
ಆ ನಾಗರಾವ್ ನಮ್ಮನ್ನ ಕಡಿಬಹುದು. ಸೊ ಅದಕ್ಕೆ ನಾವು ಎಚ್ಚರಿಕೆಯಿಂದ ನಾವಿರ್ಬೇಕು ನಾವು. ಸೊ ಆ ರೀತಿ ಇಲ್ಲಿ ಹೇಳ್ತಾ ಇರೋದು. ಇಲ್ಲಿ ಆ ರೀತಿ ಒಬ್ಬ ಗೃಹಸ್ಥ ವ್ಯಕ್ತಿ ಶ್ರೀಮಂತನಾಗಿರ್ಬೋದು, ಆ ತುಂಬಾ ದೊಡ್ಡ ಹೆಸರಿರ್ಬೋದು, ಸಮಾಜದಲ್ಲಿ ಕೀರ್ತಿ ಇರ್ಬೋದು, ಭೌತಿಕವಾಗಿ ಎಷ್ಟೋ ಮುನ್ನಡೆ ಸಾಧಿಸಿರ್ಬೋದು, ಒಂದು ವಿದ್ವಾಂಸನಾಗಿರ್ಬೋದು, ಏನೇನೋ ಭೌತಿಕವಾಗಿ ನಮಗೆ ಇದೆ. ಜನ್ಮ ಐಶ್ವರ್ಯ ಶ್ರುತಾಶ್ರೀ ಇದೆಲ್ಲವೂ ನಮಗೆ ಭೌತಿಕವಾಗಿ ಒಂದು ಒಳ್ಳೆ ಇದನ್ನು ಕೊಡುತ್ತೆ. ಆದರೆ ಈ ರೀತಿ ಒಬ್ಬ ಸಾಧು ಸಂತರನ್ನು ಅವರು ಸರಿಯಾಗಿ ಇದು ಮಾಡ್ಲಿಲ್ಲ ಅಂದ್ರೆ ಆ ಮನೆಯನ್ನು ಒಂದು ವಿಷಸರ್ಪದ ಮನೆ ಅಂತ ಇಲ್ಲಿ ಹೇಳ್ತಾರೆ. ಇದು ಬಹಳ ಒಂದು ತೀಕ್ಷ್ಣವಾದ ಒಂದು ಮಾತು ಇಲ್ಲಿ ಇವರು ಪೃಥು ಮಹಾರಾಜರು ತಿಳಿಸ್ಕೊಡ್ತಾರೆ. ಇನ್ಫ್ಯಾಕ್ಟ್ ಕೇಳ್ತೇವೆ ನಾವು ಇವಾಗ ಹರಿದಾಸ್ ಠಾಕೂರರು ಅಲ್ಲಿ ಅವ್ರು ಜಪ ಮಾಡ್ತಾ ಇರೋರು 3 ಲಕ್ಷ ನಾಮ ಜಪ ಮಾಡ್ತಾ ಇದ್ರು. ಆದರೆ ಅಲ್ಲಿ ಅವರು ಮೊದಲಿಗೆ ಅವರನ್ನು ಆ ಮುಸ್ಲಿಂ ರಾಜನು ಅವರನ್ನು ಬಂಧಿಸ್ತಾನೆ. ಸೊ ಅವರು ಅಲ್ಲಿಂದ ಮತ್ತೆ ಅವರ ಶಿಕ್ಷೆಯನ್ನು ತಪ್ಪಿಸ್ಕೊಳ್ತಾನೆ. 22 ಮಾರುಕಟ್ಟೆಯನ್ನ ಅವ್ರನ್ನ ಹೊಡಿಬೇಕು ಒಂದು ಚಾವಟಿಯಲ್ಲಿ ಅಂತ ಆಜ್ಞೆ ಮಾಡಿರ್ತಾನೆ. ಸೊ ಎನಿವೆ ಅದರಿಂದ ಮತ್ತೆ ಅವರು ತಪ್ಪಿಸ್ಕೊಳ್ತಾರೆ ಅಂದ್ರೆ ಅವ್ರಿಗೇನು ಆಗೋದಿಲ್ಲ. ಎಷ್ಟು ಹೊಡೆದ್ರು ಕೂಡ ಅವ್ರಿಗೇನು ಆಗೋದಿಲ್ಲ ಅವ್ರ ದೇಹಕ್ಕೆ. ಮತ್ತೆ ಅವರನ್ನು ಬಿಟ್ಬಿಡ್ತಾರೆ. ಅವರೇ ಮೇಲೆ ಒಂದು ನೀರಿನಲ್ಲಿ ಮುಳುಗಿದ ಹಾಗೆ ಒಂದು ಇದು ಮಾಡಿ ಮತ್ತೆ ಅಲ್ಲಿಂದ ಅವರು ಸತ್ತಿದ್ದಾರೆ ಅಂತ ಅನ್ಕೊಳ್ತಾರೆ. ಮತ್ತೆ ಅವರು ಸ್ವಲ್ಪ ನಂತರ ಮೇಲ್ ಬಂದು ತಪ್ಪಿಸ್ಕೊಂಡು ಬಂದ್ಬಿಡ್ತಾರೆ. ಬೇರೆ ಕಡೆ ಬಂದ ಸ್ಥಳ ಒಂದು ಆ ಊರಿನಲ್ಲಿ ಆ ಜಮೀನ್ದಾರನು ತುಂಬಾ ಅವ್ರ ಮೇಲೆ ಈಗ ಅವ್ರ ಮೇಲೆ ಎಷ್ಟು ಮತ್ಸರತೆಯಿಂದ ಆಗ್ತಾನೆ. ನನಗಿಂತ ಇವರಿಗೆ ಹೆಚ್ಚು ಜನರು ಮರ್ಯಾದೆ ಕೊಡ್ತಾ ಇದ್ದಾರೆ. ಸೊ ಹೀಗೆ ಆ ಮರ್ಯಾದೆ ಗೌರವ ಕೊಡೋದ್ರಿಂದ ಆ ವ್ಯಕ್ತಿ ಹರಿದಾಸ್ ಠಾಕೂರರ ಮೇಲೆ ದ್ವೇಷ ಬೆಳೆಸಿ ಅವರನ್ನು ಪತನಗೊಳಿಸ್ಬೇಕು ಅಂತ ಒಂದು ವೇಶ್ಯೆಯನ್ನು ಕಳಿಸ್ತಾರೆ. ಆದ್ರೆ ಹರಿದಾಸ್ ಠಾಕೂರ್ಗೇನೂ ಆಗೋದಿಲ್ಲ, ಶುದ್ಧ ಭಕ್ತರು. ಆ ವೇಶ್ಯೆ ಕೂಡ ಶುದ್ಧ ಭಕ್ತರ. ಹರಿದಾಸ್ ಠಾಕೂರ್ ಪ್ರಭಾವ. ಮತ್ತೆ ಹರಿದಾಸ್ ಠಾಕೂರರು ನನಗೆ ಇನ್ನೇನಿನ್ ಕೆಲಸ ಇಲ್ಲಿ ಇವರ ಹತ್ರ ದೇಶ ಕಟ್ಕೊಂಡು ಇಲ್ಲಿ ಸಾಧಿಸ್ಕೊಂಡು ಇರೋದು ಏನ್ ಪ್ರಯೋಜನ, ಸೊ ನಾನು ಇಲ್ಲಿಂದ ಹೋಗೋಣ ಅಂತ ಅಲ್ಲಿಂದ ಹೊರಟು ಬಿಡ್ತಾರೆ. ಆದ್ರೆ ಹೇಳ್ತಾರೆ ಅದು ಆ ಜಮೀನ್ದಾರನಿಗೆ ದೊಡ್ಡ ಅಪರಾಧ. ಸೊ ಅಷ್ಟೇ ಅಲ್ಲ, ನಂತರ ಅದೇ ಸ್ಥಳಕ್ಕೆ ನಿತ್ಯಾನಂದ ಪ್ರಭುಗಳು ಬರ್ತಾರೆ. ಅದೇ ಊರಿಗೆ ನಿತ್ಯಾನಂದ ಪ್ರಭುಗಳು ಬಂದದ್ದೇ ನೋಡೋಣ ಈ ವ್ಯಕ್ತಿ ಎಷ್ಟು ದ್ವೇಷಿ, ವೈಷ್ಣವರು ಭಕ್ತರಂದ್ರೆ ಎಷ್ಟು ದ್ವೇಷ ಮಾಡ್ತಾನೆ ಅಂತ ಬರ್ತಾರೆ. ಸೊ ಬಂದ್ರೆ ಹೇಳ್ತಾರೆ ಅವರ ಬಾಗಿಲಿಗೆ ಬರ್ತಾರೆ ಆಕ್ಚುಲಿ ನಿತ್ಯಾನಂದ ಪ್ರಭು ಬಂದು ಮತ್ತೆ ಆ ಸುದ್ದಿ ಹೋಗುತ್ತೆ. ಆ ವ್ಯಕ್ತಿ ಒಳಗಿರ್ತಾರೆ, ಮನೆ ಒಳಗೆ ಈ ತರ ನಿತ್ಯಾನಂದ ಪ್ರಭು ಸಾಕ್ಷಾತ್ ನಿತ್ಯಾನಂದ ಪ್ರಭು ಬಂದಿದ್ದಾರೆ. ಸೊ ಹೇಳ್ತಾರೆ ಆ ವ್ಯಕ್ತಿಗೆ ಅವರಿಗೆ ಏನು ಹರಿದಾಸ್ ಠಾಕೂರನ್ನು ಗುರುತಿಸ್ಲಿಲ್ಲ, ಹಾಗೆ ಈಗ ನಿತ್ಯಾನಂದ ಪ್ರಭು ಕೂಡ ಗುರುತಿಸ್ಲಿಲ್ಲ. ಸೊ ಅವ್ರು ಹೇಳ್ತಾರೆ ನೀವು ನಿಮ್ಮ ಸಹಚರರು ತುಂಬಾ ಜನ, ನಿತ್ಯಾನಂದ ಪ್ರಭು ಏಕಾಂತವಾಗಿ ಪ್ರವಾಸ ಮಾಡ್ತಾ ಇರ್ಲಿಲ್ಲ, ಎಲ್ಲೋದ್ರು ಕೂಡ ಅವರ ಸಂಗಡಿಗರು ತುಂಬಾ ಜನ, 10 ಜನ 20 ಜನ 30 ಜನ ಅಥವಾ ಇವ್ರ ಜೊತೆ ಇರ್ತಾರೆ. ಸೊ ನಿತ್ಯಾನಂದ ಪ್ರಭುಗಳಿಗೆ ಅವರು ಸಂದೇಶ ಕಳಿಸೋದು, ನಿಮಗೆ ನನ್ನ ಮನೆ ಸೂಕ್ತವಲ್ಲ. ಸೊ ನೀವು ಅಲ್ಲಿ ನಮ್ಮ ಹೊರಗೆ ಏನಿದೆ ಗೋಶಾಲೆ ಇದೆ. ಸೊ ಆ ಗೋಗಳ ಇದು ದೊಡ್ಡ, ಹಿಂದೆ ಗೋಶಾಲೆಗಳು ಇರ್ತಾ ಇತ್ತು, ದೊಡ್ಡದಿರ್ತಾ ಇತ್ತು. ಸೊ ಅಲ್ಲಿ ನಿಮಗೆ ಸೂಕ್ತ ಸ್ಥಳ. ನಿಮಗೆ ಅಗೌರವದಿಂದ ಅವ್ರಿಗೆ ಆ ರೀತಿ ಇದು ಮಾಡ್ತಾರೆ. ಸೊ ನಿತ್ಯಾನಂದ ಪ್ರಭುಗಳು ಆಗ ನೋಡಿದ್ರು, ಅವ್ರು ಕೇಳಿದ್ರು ಹರಿದಾಸ್ ಠಾಕೂರರಿಗೆ ಈ ವ್ಯಕ್ತಿ ಈ ರೀತಿ ಅಪರಾಧ ಮಾಡಿದ್ರು. ಮತ್ತೆ ಈಗ ಅವರೇ ನೇರವಾಗಿ ಬಂದಿದ್ದಾರೆ, ಅವ್ರ ಮೇಲೂ ಕೂಡ ಅದೇ ರೀತಿಯ ಒಂದು ಇದು. ಸೊ ನಿತ್ಯಾನಂದ ಪ್ರಭು ತಕ್ಷಣ ಹೌದು ನೀನ್ ಹೇಳುವುದು 100ಕ್ಕೆ 100 ಪಟ್ಟು ಸರಿ. ಈ ನಿನ್ನ ಮನೆ, ನಿನ್ನ ಸ್ಥಳ ಇಲ್ಲಿ ಏನಿದೆ ಇದು ಭಕ್ತರಿಗೋ ಇಲ್ಲ ಅಂದ್ರೆ ಒಂದು ಸಭ್ಯ ವ್ಯಕ್ತಿಗಳಿಗೆ, ಸಾಧುಗಳಿಗೆ ಇದು ಸೂಕ್ತವಲ್ಲ. ಇದು ಯಾರಿಗೆ ಸೂಕ್ತ ಅಂದ್ರೆ ಇದು ಮ್ಲೇಚ್ಛ ಯಾರು ಹಸುವಿನ ಮಾಂಸವನ್ನು ಕಡಿತಾರೆ, ಅದನ್ನ ತಿಂತಾರೆ, ಅವರಿಗೆ ಸೂಕ್ತ ಅಂತ ಹೇಳಿ ಹರಿದಾಸರು ನಿತ್ಯಾನಂದ ಪ್ರಭು ಹೋಗ್ಬಿಡ್ತಾರೆ. ಅಂದ್ರೆ ಅವರು ಒಂದು ವಚನ ನುಡಿತಾರೆ, ಈ ತರ ಅವ್ರಿಗೆ ಶಾಪ ಕೊಟ್ಟು ಶಪಿಸಿದ್ದು, ಈ ತರ ಈ ಸ್ಥಳ ನನ್ನಂತ ಭಕ್ತರಿಗೆ ಸೂಕ್ತವಲ್ಲ. ಈ ಸ್ಥಳ ಈ ತರ ಯಾರು ಅಷ್ಟು ಹೀನ ಸ್ವಭಾವದಲ್ಲಿರ್ತಾರೆ, ಪಾಪದ ಚಟುವಟಿಕೆಗಳು ತೊಡಗುತ್ತಾರೆ, ಅವ್ರಿಗೆ ಸೂಕ್ತ. ಸೊ ಸ್ವಲ್ಪ ದಿವಸದಲ್ಲೇ ಹೇಳ್ತಾರೆ, 2 ದಿವಸ 3 ದಿವಸ ಅಷ್ಟೇ. ಅದು ಮುಂಚೆ ಆ ವ್ಯಕ್ತಿ ಇದನ್ನ ಕೇಳಿದ್ದೆ, ಆ ವ್ಯಕ್ತಿಗೆ ಇನ್ನ ಕೋಪ ಬರುತ್ತೆ.
ಎಲ್ಲಿ ನಿತ್ಯಾನಂದ ಪ್ರಭುಗಳು ಇದ್ರು, ಎಲ್ಲಿ ನಿಂತಿದ್ರು ಅಂತ ಅವರು ತಿಳ್ಕೊಂಡು ಆ ವ್ಯಕ್ತಿ, ಆ ಜಮೀನ್ದಾರನು ಆ ಸ್ಥಳವನ್ನು ಮತ್ತೆ ಏನ್ ಮಾಡ್ತಾನಂತೆ, ಇದು ಗೋಮಾತೆ ಇದೆಲ್ಲ ಹಾಕಿ, ಏನು ಅದರ ಸಗಣಿ, ಅದರೆಲ್ಲ ಗೋಮೂತ್ರ ಎಲ್ಲ ಹಾಕಿ, ಈ ನಿತ್ಯಾನಂದ ಪ್ರಭುಗಳು ಹೀಗೆ ಹೇಳಿದ್ರ, ಈ ತರ ಮಾಡಿದ್ರ, ಆ ಸ್ಥಳವನ್ನೇ ಎಲ್ಲ ಸ್ವಚ್ಛ ಮಾಡಿಸ್ತಾನಂತೆ. ಸ್ವಚ್ಛ ಮಾಡಿಸಿ ಮತ್ತೆ ಅದನ್ನೆಲ್ಲ ಇನ್ನೇನೋ ಬಣ್ಣ ಕೊಟ್ಟು ಆ ಸ್ಥಳಕ್ಕೆ, ಆ ರೀತಿ ಅಂದ್ರೆ ಅವನು ಆ ರೀತಿಯ ದ್ವೇಷ ಇರುತ್ತೆ. ಹರಿದಾಸ್ ಠಾಕೂರ್ ಮೇಲೆ ದ್ವೇಷ ಇದೆ, ಅದೇ ರೀತಿ ನಿತ್ಯಾನಂದ ಪ್ರಭುಗಳ ಮೇಲೆ ಕೂಡ ದ್ವೇಷ. ಸೊ ಸ್ವಲ್ಪ ದಿವಸದಲ್ಲೇ ಹೇಳ್ತಾರೆ, ಕೆಲವೇ ದಿವಸದಲ್ಲಿ ಅದರ ನಿಜವಾದ ಇದಾಗುತ್ತೆ. ಆ ರಾಜ ಬರ್ತಾನೆ, ರಾಜ ಬರೋದಲ್ಲ, ರಾಜನ ಪ್ರತಿನಿಧಿಗಳು ಬರ್ತಾರೆ. ಆ ಮುಸ್ಲಿಂ ರಾಜ, ಯಾರು ಬಂಗಾಲ್ ರಾಜ ಇರ್ತಾರೆ, ಅವರ ಪ್ರತಿನಿಧಿ ಬಂದು ಈ ಜಮೀನ್ದಾರರ ಮೇಲೆ ಅದೇ ಅದೇ ಸ್ಥಳದಲ್ಲಿ, ಇವರ ಮನೆ ಎಲ್ಲಿ ಹೊರಾಂಗಣ ಇರುತ್ತೆ, ಎಲ್ಲಿ ನಿತ್ಯಾನಂದ ಪ್ರಭುಗಳು ಆತರ ಹೇಳಿ ಹೋಗಿದ್ದಾರೆ, ಅದೇ ಸ್ಥಳದಲ್ಲಿ ಆ ವ್ಯಕ್ತಿ ಬಂದು ತನ್ನ ಇದನ್ನು ಸ್ಥಾಪಿಸ್ಕೊಳ್ತಾನೆ. ಸೊ ಅವನಲ್ಲೇ, ನಾನು ಅಲ್ಲೇ ಇರ್ತೇನೆ ಈಗ ತನಿಖೆ, ಎನ್ಕ್ವೈರಿ. ಈ ಜಮೀನ್ದಾರನು ಎಲ್ಲ ಸರಿಯಾಗಿ ಗೌರ್ಮೆಂಟ್ಗೆ, ಸರ್ಕಾರಕ್ಕೆ ಸರಿಯಾದ ಇದು ಕೊಡ್ತಾ ಇಲ್ಲ, ಸರಿಯಾದ ತೆರಿಗೆ ಕೊಡ್ತಾ ಇಲ್ಲ, ಟ್ಯಾಕ್ಸ್ ಕೊಡ್ತಾ ಇಲ್ಲ, ಇನ್ನೊಂದು ಕೊಡ್ತಾ ಇಲ್ಲ. ಸೊ ಎಲ್ಲ ಫುಲ್ ತನಿಖೆ ಅಲ್ಲಿ ಮಾಡ್ತಾ 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 ಅವ್ರ ಮನೆಯನ್ನೇ ಕೊಳ್ಳೆ ಹೊಡಿತಾರೆ ಫಸ್ಟ್ಗೆ. ಮತ್ತೆ ಆ ಜಮೀನ್ದಾರನು ಕೂಡ ಮೋಸ್ಟ್ಲಿ ಕೊಲ್ತಾರೆ ರಾಸಾಯನದಲ್ಲಿ, ಅವರು, ಅವರ ಕುಟುಂಬದವರು, ಮತ್ತೆ ಅವರ ಹಳ್ಳಿಯನ್ನು ಕೂಡ ಇದು ಮಾಡ್ತಾರೆ. ಸೊ ಈ ರೀತಿಯಲ್ಲಿ ಚೈತನ್ಯ ಚರಿತಾಮೃತ ಒಂದು ವಿವರಣೆ, ಎಲ್ಲಿ ಭಕ್ತರಿಗೆ ಆ ರೀತಿ ಹಿಂಸೆ ಆಗುತ್ತೆ, ಇದಾಗತ್ತೆ, ಅವರ ಅಗೌರವ ಆಗುತ್ತೆ, ಆ ಸ್ಥಳವು ಎಲ್ಲ ಅಪವಿತ್ರವಾಗಿರುತ್ತೆ, ಆ ಸ್ಥಳ, ಆ ಊರೇ ಅಪವಿತ್ರವಾಗ್ಬಿಡುತ್ತೆ ಅಂತ ಕೂಡ ಹೇಳೋದಿದೆ. ಸೊ ಎನಿವೆ, ಇದು ಒಂದು ಕಡೆ, ಒಂದು ಎಕ್ಸ್ಟ್ರೀಮ್. ಯಾಕಂದ್ರೆ ಹರಿದಾಸ್ ಠಾಕೂರ್ ಶುದ್ಧ ಭಕ್ತರು, ಅವರಿಗೆ ಇನ್ನೇನು ಉದ್ದೇಶ ಇಲ್ಲ, ಅವರಿಗೆ ಇವ್ರ ಜಮೀನ್ದಾರನಿಂದ ಏನಾದ್ರು ಒಂದು ಲಾಭ ಪಡೆಯೋ ಒಂದು ಉದ್ದೇಶ ಇಲ್ಲ, ಇಲ್ಲ ನಿತ್ಯಾನಂದ ಪ್ರಭುಗಳು ಬಂದು ಅವರಿಂದ ಏನಾದ್ರು ಒಂದು ಸಹಾಯ ಪಡೆಯೋ ಉದ್ದೇಶ ಇಲ್ಲ. ಸೊ ಅವರು ತಮ್ಮ ದಿವ್ಯ ಸ್ಥಾನದಲ್ಲಿರೋದು, ಅವರು ಒಂದು ಅವರ ಕೃಪೆಯನ್ನು, ಅವರ ಕರುಣೆಯನ್ನು ಕೊಟ್ಟು ಇವರನ್ನು ಉದ್ಧರಿಸಲಿಕ್ಕೆ ಬಂದಿದ್ದಾರೆ ಈ ವ್ಯಕ್ತಿ. ಸೊ ಹೀಗೇನು ಕೂಡ ನಾವು ಕೇಳ್ತೇವೆ ಶಾಸ್ತ್ರ. ಸೊ ಇಲ್ಲ ಅಂದ್ರೆ ಡೆಫಿನೆಟ್ಲಿ ಇಲ್ಲಿ ಹೇಳೋದು, ಇಲ್ಲಿ ಅಟ್ಲೀಸ್ಟ್ ಒಂದು ಗೌರವ ಕೊಡೋದ್ರಲ್ಲಿ ಏನು ತಪ್ಪಿಲ್ಲ. ಸೊ ಶಿಲ ಪ್ರಭುಪಾದಕ್ಕೆ ಇಲ್ಲಿ ಬಹಳ ಹೇಳ್ತಾ ಇರೋದು, ಪರ್ಟಿಕ್ಯುಲರ್ಲಿ ಇವಾಗ ಕಲಿಯುಗ ಮುಂದುವರೆದಷ್ಟು ಈ ರೀತಿ ಆಗ್ತಾ ಇದೆ. ಈ ರೀತಿ ಅಂದ್ರೆ ಇವಾಗ ನಮಗೆಲ್ಲರೂ ಅನುಭವ ಇದ್ದಲ್ಲಿ ಕೆಲವು ವರ್ಷಗಳ ಹಿಂದೆ ಈ ರೀತಿ ಇರ್ಲಿಲ್ಲ, ಯಾರು ಕೂಡ ಬರ್ಬೋದಾಗಿತ್ತು, ಯಾರು ಕೂಡ. ಆದ್ರೆ ಏನ್ ಮಾಡೋದು, ಈಗ ಪರಿಸ್ಥಿತಿನೂ ಹಾಗಾಗಿದೆ ಒಂದು ರೀತಿ. ಅದೇ ನಿನ್ನೆ ಕೂಡ ಅದೇ ಡಿಸ್ಕಷನ್ ಮಾಡ್ತಾ ಇದ್ವಿ ನಾವು, ಪರಿಸ್ಥಿತಿಗಳ ಹಾಗಿದೆ. ಹಾಗಾಗಿ ಪಾಶ್ಚಾತ್ಯ ದೇಶಗಳಲ್ಲಂತೂ ಅವರು ಏನ್ ಮಾಡ್ತಾರೆ, ದೊಡ್ಡ ದೊಡ್ಡ ನಾಯಿಗಳಿರ್ತಾರೆ. ಇಲ್ಲೂ ಇದೆ, ನಮ್ಮ ಇವಾಗ ಭಾರತದಲ್ಲೂ ಇದೆ. ನಾವು ಕೂಡ ನಾಯಿಯೇ ನಮ್ಮ ಪರಮ ಸ್ನೇಹಿತರಾಗ್ಬಿಟ್ಟಿದ್ದಾರೆ. ಡಾಗ್ ಇಸ್ ದ ಮ್ಯಾನ್ಸ್ ಬೆಸ್ಟ್ ಫ್ರೆಂಡ್. ಸೊ ಏನ್ ಮಾಡೋದು, ಇಲ್ಲ ಅಂದ್ರೆ ಸೊ ಹಾಗೆ ದೊಡ್ಡ ದೊಡ್ಡ ನಾಯಿ ಇದು ಎಚ್ಚರಿಕೆ, ಯಾರು ಕೂಡ ಒಳಗೆ ಪ್ರವೇಶ ಮಾಡಬಾರದು, ನಾಯಿ ಇದೆ ಎಚ್ಚರಿಕೆ. ಇಲ್ಲ ಅಂದ್ರೆ ಬೇಕಾದ್ರೆ ಪ್ರೆಸ್ ಪ್ರಾಸಿಕ್ಯೂಟೆಡ್, ಯಾರು ಒಳಗೆ ಬರ್ತಾರೆ ಪರ್ಮಿಷನ್ ಇಲ್ಲದೆ ಅವರನ್ನು ಗುಂಡಿಟ್ಟು ಸಾಯಿಸಬಹುದು. ಸೊ ಇದು ಪರ್ಟಿಕ್ಯುಲರ್ಲಿ ಪಾಶ್ಚಾತ್ಯ ದೇಶದಲ್ಲಿ ಈ ರೀತಿ ಕಾನೂನು ಬಹಳ ಸ್ಟ್ರಾಂಗ್ ಆಗಿದೆ, ಬಹಳ ಇದಾಗಿದೆ. ಭಾರತದಲ್ಲೂ ಇದೆ, ದೊಡ್ಡ ದೊಡ್ಡ ನಗರಗಳಲ್ಲಿ ಇದೆಲ್ಲ ಇದೆ, ಇದೆ ಸೆಕ್ಯೂರಿಟಿ ಇರುತ್ತೆ, ಇನ್ನೊಂದಿರುತ್ತೆ, ಅದು ಇದೆ ಈಗ ಆಗ್ಬಿಟ್ಟಿದೆ ಆಗ. ಸೊ ಅಟ್ಲೀಸ್ಟ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇದೆ, ಇಲ್ಲ ಅಂತಲ್ಲ, ಕೆಲವು ಮಂದಿ ಈಗಲೂ ಕೂಡ ವ್ಯಕ್ತಿಗಳಿರ್ತಾರೆ, ಸಭ್ಯ ಜನರಿದ್ದಾರೆ. ಸೊ ನೀವು ಅವರನ್ನು ಭೇಟಿ ಮಾಡ್ಬೋದು, ಅವರ ಮನೆಗೆ ಹೋಗ್ಬೋದು, ಅವ್ರ ಮನೆಯಲ್ಲಿ ಅಲ್ಲಿ ಅವರ ವ್ಯವಸ್ಥೆ ಇದೆ, ಇಲ್ಲ ಅಂತಲ್ಲ. ಈಗಲೂ ಕೂಡ ನಾವು ಮಂಗಳೂರಲ್ಲೂ ಕೂಡ ಕೆಲವು ಬಾರಿ ಹೋಗ್ತೇವೆ ನಾವು, ಬಹಳ ಶ್ರೀಮಂತರು ಇದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ಅವರು ಬಂದವ್ರಿಗೆ ಒಂದು ವ್ಯವಸ್ಥೆ ಇದೆ, ಅವ್ರ ಸೆಕ್ಯೂರಿಟಿ ಇರ್ತಾರೋ, ಇನ್ನೊಬ್ರು ಇರ್ತಾರೋ. ಸೊ ಆ ರೀತಿ ನಂತರ ಜನರು ಅವ್ರನ್ನ ಬಂದು ಮಾತಾಡಿಸ್ಬೋದು, ಅವ್ರನ್ನ ಭೇಟಿ ಮಾಡ್ಬೋದು. ಆದ್ರೆ ಕೆಲವು ಜನ ಇಲ್ಲ, ಅವ್ರನ್ನ ನೀವು ಏನ್ ಮಾಡಿದ್ರು ಕೂಡ ಅವರು ಸಿಗೋದಿಲ್ಲ. ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ಮಾಡಿ ತಗೊಂಡು ಇದು ಕೊಡಿ, ಏನು ಕೊಡೋದಿಲ್ಲ. ಸೊ ವ್ಯಕ್ತಿಗಳಿದ್ದಾರೆ, ಬೇರೆ ಬೇರೆ ರೀತಿಯ ಜನ ಇದ್ದಾರೆ. ಸೊ ಈ ರೀತಿ ಇಲ್ಲಿ ಹೇಳ್ತಾ ಇರೋದು, ಇಲ್ಲಿ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಒಂದು ಬರೋ ವ್ಯಕ್ತಿನ ಒಂದು ಒಳ್ಳೆ ಸಿಹಿಯ ಮಾತುಗಳಲ್ಲಿ ಅವರನ್ನು ವೈಯಕ್ತಿಕವಾಗಿ ವ್ಯಕ್ತಿ ಮಾಡ್ಬೋದು, ಸ್ವಾಗತಿಸ್ಬೋದು. ಇಲ್ಲಾಂದ್ರೆ ಯಾರಾದ್ರೂ ಅವರ ಪರವಾಗಿ ಸ್ವಾಗತಿಸ್ಬೋದು, ಅವರಿಗೆ ಆ ರೀತಿ ಗೌರವ ಕೊಡ್ಬೋದು. ಸ್ವಲ್ಪ ಹಿತ ವಚನಗಳು, ಸ್ವಲ್ಪ ಹಿತ ನುಡಿಗಳು, ಅದರಿಂದ ಆದ್ರೂ ಒಬ್ಬ ವ್ಯಕ್ತಿಯನ್ನು ತೃಪ್ತಿಪಡಿಸ್ಬೋದು. ಸೊ ಇದಾದ್ರೂ ಕನಿಷ್ಠ ಪಕ್ಷ ಪ್ರತಿಯೊಬ್ಬ ಸಭ್ಯ ವ್ಯಕ್ತಿ ಮಾಡಬೇಕು. ಇದೊಂದು ಇದು, ಯಾಕಂದ್ರೆ ನಮ್ಮ ಸನಾತನ ಧರ್ಮ ಅಂದ್ರೆ ಹೇಳೋದಿದು ಅಹಿಂಸೋ ಅತಿಥಿ ದೇವೋಭವ.
ಸಾತ್ವಿಕ ದೇವಭಾವನ ಇದು ಸನಾತನ ಧರ್ಮದ ಒಂದು ಇದು ಅಟ್ಲೀಸ್ಟ್ ಒಂದು ರೀತಿ ನಾವು ಪ್ರಭುಪಾದರ ತಂದೆ, ಶಿಲ ಪ್ರಭುಪಾದ ತಂದೆ ನಾವು ಕೇಳ್ತೇವೆ. ಅವ್ರು 100 ವರ್ಷಗಳ ಹಿಂದೆ ಶಿಲ ಪ್ರಭುಪಾದರು ಚಿಕ್ಕವರಿದ್ದಾಗ ಅವರು ಕೂಡ ನೋಡ್ತಾ ಇದ್ರು. ಶಿಲ ಪ್ರಭುಪಾದ ಪ್ರತಿ ದಿವಸ ಅವ್ರ ತಂದೆ ಯಾರನ್ನಾದ್ರೂ ಒಬ್ಬರು ಸಾಧು ಪುರುಷನ್ ಕರ್ಕೊಂಡು ಬಂದು ಅವ್ರಿಗೆ ಆಹಾರ, ಅವ್ರಿಗೆ ಭೋಜನ ಅವ್ರಿಗೆ ಇರ್ತಾ ಇತ್ತು. ಸೊ ಇದು ಒಂದು ವೈದಿಕ ಇದು ಗೃಹಸ್ಥರಾದವರು ಆತರ ಸಾಧು ಸಂತರಿಗೆ ಆ ರೀತಿ ಇದು ಮಾಡ್ಬೇಕು ಅಂತ. ಸೊ ಶಿಲ ಪ್ರಭುಪಾದ ತಂದೆ ಅದನ್ನು ಗಮನಿಸ್ತಾ ಇದ್ರು. ಸೊ ಶಿಲ ಪ್ರಭುಪಾದರು ಆದ್ರೆ ನೋಡ್ತಾ ಇದ್ರು, ಬಹಳ ಎಲ್ಲರೂ ಆ ರೀತಿ ಪವಿತ್ರರಲ್ಲ. ಎಷ್ಟೋ ಜನ ಸಾಧು ಪುರುಷರು ಇದನ್ನು ಒಂದು ಜೀವನೋಪಾಯ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗೆ ಶಿಲ ಪ್ರಭುಪಾದರು ಕೂಡ ಆ ಸಮಯದಲ್ಲೇ 100 ವರ್ಷಗಳ ಹಿಂದೆನೆ ಅಷ್ಟು ಒಳ್ಳೆ ಅಭಿಪ್ರಾಯ ಇರಲಿಲ್ಲ. ಹಾಗಾಗಿ ಮೊದಲ ಬಾರಿಗೆ ಅವ್ರ ಗುರುಗಳ ಹತ್ರ ಹೋದಾಗ್ಲೂ ಅವರು ಶಿಲ ಪ್ರಭುಪಾದರಿಗೆ ಸಾಧು ಸಂತರು ಅಂದ್ರೆ ಅಷ್ಟು, ಎಲ್ಲ ಸಾಧು ಸಂತರು ಸ್ವಲ್ಪ ಕಲಿಯುಗ ಪ್ರಭಾವದಲ್ಲಿ ಇದಾಗ್ಬಿಟ್ಟಿದ್ದಾರೆ. ಸೊ ಪ್ರಭುಪಾದರ ಆ ಥರನೇ ಭಾವನೆ ಇರುತ್ತೆ. ಬಟ್ ಎನಿವೆ, ಆದ್ರೆ ಶಿಲ ಪ್ರಭುಪಾದ ಗುರುಗಳು ಒಬ್ಬರು ತಂದೆ ಅವರು ಹೇಳ್ತಾ ಇದ್ರು, ಪ್ರತಿ ದಿವಸ ಯಾರಾದ್ರೂ ಒಬ್ರು ಸಾಧಿಸಿದ್ರು ಬರಮಾಡ್ತಾ ಇದ್ರು. ಮತ್ತೆ ಅವ್ರ ಮನೆಯಲ್ಲಿ ಅವ್ರಿಗೆ ಒಂದು ಆಹಾರ ಪ್ರಸಾದವನ್ನು ಇದು ಕೊಡ್ತಾ ಇದ್ರು. ಮತ್ತೆ ಕೊನೆಗೆ ಅವ್ರ ಪ್ರಭುಪಾದರ ಹೋಗುವಾಗ ಆ ಸಾಧು ಪುರುಷರಿಗೆ ಅವ್ರ ಮನವಿ, ನನ್ನ ಮಗನನ್ನು ಶ್ರೀಮತಿ ರಾಧಾರಾಣಿಯ ಸೇವಕನಾಗಿ ಆಗೋ ರೀತಿಯಲ್ಲಿ ಆಶೀರ್ವದಿಸಿ. ಸೊ ಅವ್ರ ತಂದೆಗೆ ಆ ರೀತಿ ಒಂದು ಆಸೆ. ಸೊ ಅವರಿಗೆ ಅವ್ರ ತಂದೆಗೆ ನನ್ನ ಮಗ ಇಲ್ಲಿ ಅಮೆರಿಕೆಗೆ ಹೋಗ್ಬೇಕು, ಇಲ್ಲಾಂದ್ರೆ ಒಂದು ದೊಡ್ಡ ಇಂಜಿನಿಯರ್ ಆಗ್ಬೇಕು, ಲಾಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ಆ ರೀತಿ ಆಗಿರಲಿಲ್ಲ. ಶಿಲ ಪ್ರಭುಪಾದರ ತಂದೆ ನನ್ನ ಮಗನು ಉನ್ನತ ಭಕ್ತನಾಗ್ಬೇಕು, ಶುದ್ಧ ಭಕ್ತನಾಗ್ಬೇಕು. ಎಷ್ಟು ಶುದ್ಧ ಭಕ್ತನಾಗ್ಬೇಕಂದ್ರೆ ಶ್ರೀಮತಿ ರಾಧಾರಾಣಿಯ ಸೇವಕನಾಗ್ಬೇಕು. ಸೊ ಹಾಗಾಗಿ ನೀವು ಅವನನ್ನು ಆಶೀರ್ವದಿಸಿ. ಸೊ ಹೀಗೆ ಶಿಲ ಪ್ರಭುಪಾದರ ತಂದೆ. ಸೊ ಎನಿವೆ, ಸೊ ಇದೆಲ್ಲ ಇದು ಹಿಂದೆ ಸಂಸ್ಕೃತಿ, ನಮ್ಮ ವೈದಿಕ ಸಂಸ್ಕೃತಿ. ಸೊ ನಾವು ಆತರ ಅಷ್ಟು ಸಂಪೂರ್ಣವಾಗಿ ಕಟ್ಟುನಿಟ್ಟಾಗಿ ಪರಿಪಾಲನೆ ಮಾಡಕ್ ಆಗೋದಿಲ್ಲ. ಆದ್ರೆ ಎಷ್ಟರ ಮಟ್ಟಿಗೆ ಆಗತ್ತೆ ಮಾಡಬೇಕು. ಇಲ್ಲ ಅದಕ್ಕೆ ನೋಡ್ತೇವೆ, ಒಂದು ಯೂಟ್ಯೂಬ್ ವಿಡಿಯೋಗಳಿದೆ, ಎಷ್ಟೋ ಜನ ನಾನೇ ಅವತಾರ ಪುರುಷ, ನಾನೇ ಈಗ ಭಗವಂತನ ಅವತಾರ, ನಾನೀಗ ಕೆಲವು ವರ್ಷಗಳಿಂದ ಯಾರೋ ಹೇಳ್ತಾ ಇದ್ರು ನಾನು ಅವತಾರ, ನಾನು ಹೀಗೆ ಹಾಗೆ ಅಂತ. ಬಹಳ ಜನ ಅವರನ್ನು ಅವತಾರ ಅಂತ ಅವ್ರನ್ನ ಪೂಜಿಸ್ತಾ ಇದ್ರು, ಭಗವಾನ್ ಅಂತ ಅವ್ರಿಗೊಂದು ಬಿರುದು ಕೂಡ ಕೊಟ್ಟಿದ್ರು. ಮತ್ತೆ ಅವ್ರೇನೇನೋ ಬಹಳ ಮ್ಯಾಜಿಕ್ಗಳು ತೋರಿಸ್ತಾ ಇದ್ರು. ಅವರು ಅವರ ಬಾಯಿಯಿಂದ ಒಂದು ಏನೇನೋ ಏನ್ ಬರುತ್ತೆ ಲಿಂಗಗಳು ಬರ್ತಾ ಇತ್ತು, ಮತ್ತೆ ಇನ್ನೇನೋ ಒಂದು ಭಸ್ಮ ಬರ್ತಾ ಇತ್ತು. ಸೊ ಈ ತರ ಎಲ್ಲ ಹಿಂದೆ ಒಬ್ರಿದ್ರು ಭಗವಾನ್ ಅಂತ. ಸೊ ಬಹಳ ವರ್ಷಗಳು ಅವರ ಇದರಲ್ಲಿ ಜನರು ಈಗಲೂ ಕೂಡ ಇದ್ದಾರೆ, ಅವರನ್ನು ಇದು ಮಾಡುವ ಆರಾಧಿಸುವ ವ್ಯಕ್ತಿಗಳಿದ್ದಾರೆ. ಈಗ ಯಾವ್ದೋ ನೋಡ್ತಾ ಇದ್ದೆ ನಾನು ಯೂಟ್ಯೂಬ್ ವಿಡಿಯೋ, ಯಾರು ತಮಿಳುನಾಡಿನಲ್ಲಿ ಅವರೇ ಹೊಸದಾಗಿ ನಾನು ಅವರ ಅವತಾರ, ನಾನು ಅವರನ್ನು ಮುಂದುವರಿಸಿದ ಅವತಾರ. ಸೊ ಅದೇ ರೀತಿ ಅವರು ಕೂಡ ದೊಡ್ಡ ಇದು ಇದ್ದು ಇನ್ನೊಂದಿದ್ದು ಆ ರೀತಿ ಎಲ್ಲ ಇದ್ದು. ಸೊ ಅವರು ಕೂಡ ಆ ರೀತಿ ಲಿಂಗವನ್ನು ಜನರಿಗೆ ಕೊಡೋದು ಈಗ. ಮತ್ತೆ ಎಲ್ಲರೂ ಅವರಿಗೆ ಆ ರೀತಿ ಅವರನ್ನು ಸತ್ಕರಿಸೋದು, ಅವರಿಗೆ ಆ ರೀತಿ ಆಹಾರಗಳು, ದೊಡ್ಡ ಹಾರ. ನಾವು ಭಗವಂತನಿಗೆ ಆ ರೀತಿ ಆಹಾರ ಕೊಡ್ತೇವೆ, ಭಗವಂತನಿಗೆ ವಿಶೇಷವಾಗಿ ಆ ರೀತಿ ಇದು ಮಾಡ್ತೇವೆ. ಇಲ್ಲ ಅದೇ ಆಹಾರವನ್ನು ಭಗವಂತನಿಗೆ ಅರ್ಪಿಸಿದ್ದು ಯಾರಾದ್ರೂ ಸನ್ಯಾಸಿಗಳು, ಯಾರೋ ಸಾಧುಗಳು ಬಂದಾಗ ಅವ್ರಿಗೆ ಪ್ರಸಾದವಾಗಿ ಕೊಡ್ತೇವೆ. ಸೊ ಅವರು ಈ ವ್ಯಕ್ತಿಗಳು ಈಗ ಇವರು ಇಲ್ಲ ಬೇಕಾಗಿಲ್ಲ, ಅವ್ರಿಗೆ ನೇರವಾಗಿ ನಾನೇ ಅವತಾರ, ನನಗೆ ಕೊಡಿ, ನನಗೆ ಆ ರೀತಿ ಇದನ್ನು ಸತ್ಕರಿಸಿ. ಮತ್ತೆ ತುಳಸಿ ಹಾರ ಕೂಡ ಆಕ್ಚುಲಿ ಹೇಳ್ತಾರೆ, ತುಳಸಿಯನ್ನು ನಾವು ಯಾರು ಧರಿಸೋದಿಲ್ಲ. ಯಾಕಂದ್ರೆ ತುಳಸಿ ಮಹಾರಾಣಿ ಕೃಷ್ಣನಿಗೆ ಬಹಳ ಆತ್ಮೀಯ, ಪರಮ ಭಕ್ತೆ. ಸೊ ಹಾಗಾಗಿ ತುಳಸಿ ಕೇವಲ ವಿಷ್ಣು ತತ್ವ, ವಿಷ್ಣು ಕೃಷ್ಣನಿಗೆ ಮಾತ್ರ. ಕೃಷ್ಣನ ಬಹಳ ವಿಸ್ತರಣೆಗಳು, ರಾಮ, ನರಸಿಂಹ, ವರಾಹ ಅವರಿಗೆ ನಾವು ಅರ್ಪಿಸ್ತೇವೆ. ನಾವು ಎಷ್ಟರ ಮಟ್ಟಿಗೆ ನಾವು ಶ್ರೀಮತಿ ರಾಧಾರಾಣಿ ಇಲ್ಲ ಲಕ್ಷ್ಮೀದೇವಿ ಕೂಡ ಕೊಡೋದಿಲ್ಲ. ಯಾಕಂದ್ರೆ ಹೇಳ್ತಾರೆ, ಅವರು ಕೂಡ ಅವರನ್ನು ಆ ರೀತಿ ಅವರು ಭಾವಿಸೋದಿಲ್ಲ, ಇವರು ಕೃಷ್ಣನಿಗೆ ಬಹಳ ಪ್ರಿಯರು. ಸೊ ಹಾಗೆ ಇವರು ಕೃಷ್ಣನನ್ನು ಅಲಂಕರಿಸಿರಿ, ಕೃಷ್ಣನ ಸೇವೆಯಲ್ಲಿ ತೊಡಗಲಿ ಅಂತ ಅವರು ಕೂಡ ನಾವು ಅವ್ರ ಕೈ ಕೊಡ್ತೇವೆ. ಅವ್ರ ಕೈ ಕೊಟ್ಟು ಕೃಷ್ಣನಿಗೆ ಹಾಕ್ಸೋದು, ಆ ರೀತಿ ನಾವು ನಮ್ಮ ಸೇವೆ ಅವರು ಕೂಡ ಸ್ವೀಕರಿಸೋದಿಲ್ಲ. ಸೊ ಆಗಿರುವಾಗ ದೇವತೆಗಳು ಕೂಡ ನಾವು ತುಳಸಿ ಇದನ್ನು ಆಹಾರವನ್ನು ಹಾಕಬಾರ್ದು, ಅದು ಅಪರಾಧವೇ. ಇವರೇ ಲಕ್ಷ್ಮೀದೇವಿ, ಶ್ರೀಮತಿ ರಾಧಾರಾಣಿ ಅವರೇ ಸ್ವೀಕರಿಸೋದಿಲ್ಲ, ಆಗಿರುವಾಗ ಶಿವ ಬ್ರಹ್ಮ ಯಾಕೆ ಸ್ವೀಕರಿಸ್ತಾರೆ, ಅವರು ಕೂಡ ತಗೊಳ್ಳೋದು. ಆದ್ರೆ ಜನರಿಗೆ ಗೊತ್ತಿಲ್ಲ, ಆ ತರ ಒಂದು ಅಜ್ಞಾನ, ಅಂಧಕಾರ. ಸೊ ಏನ್ ಮಾಡ್ತಾರೆ ಅವರು, ಆಂಜನೇಯ ವರಕೃಷ್ಣ ಪ್ರಭು ಆಂಜನೇಯಂಗೂ ಮತ್ತೆ ಗುರು ಶನಿ ಮಹಾತ್ಮನಿಗೂ ಆಗ್ತಾರೆ ಪ್ರಭು. ಹಾಗೆ
ಈ ತರ ಅವತಾರಗಳು ನಾನು ನೋಡ್ತಾ ಇದ್ದೆ ಆ ವಿಡಿಯೋ ಅಲ್ಲಿ, ಯೂಟ್ಯೂಬ್ ವಿಡಿಯೋ ಅಲ್ಲಿ. ಅವರಿಗೆ ದೊಡ್ಡ ಒಂದು ಇದು ತುಳಸಿ ಹಾರ ಕೊಡ್ತಾ ಇದ್ದಾರೆ, ಅವ್ರು ಅದನ್ನೆಲ್ಲ ಹಾಕೊಳ್ತಾ ಇದ್ದಾರೆ. ಸೊ ಎನಿವೆ, ಸೊ ಈ ತರ ಎಲ್ಲ ನಡೆಯುತ್ತೆ. ಈ ತರ ಎಲ್ಲ ಅಂತ ತರ ವಂಚನೆಗಳು, ಮೋಸಗಳು ಎಲ್ಲ ಇರೋದ್ರಿಂದ ಈ ಸಮಯದಲ್ಲಿ ಯಾರು ಸರಿ, ಯಾರು ತಪ್ಪು, ಯಾರನ್ನ ಸ್ವೀಕರಿಸಬೇಕು, ಯಾರನ್ನು ಸ್ವೀಕರಿಸಬಾರದು. ಎನಿವೆ, ಸದ್ಯ ಪ್ರತಿಯೊಬ್ಬರಿಗೂ ನಾವು ಈ ರೀತಿ ಇದು ಬೇಕು, ಒಂದು ಡಿಸ್ಕ್ರಿಮಿನೇಷನ್ ಬೇಕು. ಸೊ ಕ್ರಮೇಣವಾಗಿ ನಾವು ಕೆಲವು ಶ್ಲೋಕಗಳ ಹಿಂದೆ ಇದ್ದದ್ದು ಒಂದು ಮಾತು, ಭಗವಂತನನ್ನು ಗುರುತಿಸೋದು ಕಷ್ಟ, ಭಗವಂತನ ಭಕ್ತರನ್ನು ಗುರುತಿಸೋದು ಕೂಡ ಕಷ್ಟ. ಸೊ ಅಷ್ಟು ಸುಲಭ ಅಲ್ಲ ಭಗವಂತನ ಭಕ್ತರನ್ನು ಗುರುತಿಸೋದು. ಸೊ ಎನಿವೆ, ಸೊ ಅಪರಾಧ ಮಾಡದೆ, ಸೊ ಅಟ್ಲೀಸ್ಟ್ ನಾವು ಸೇಫ್ ಆಗಿ ಎಷ್ಟು ಇದಿರುತ್ತೋ ಹಾಗಾದರೂ ನಾವು ಕಾರ್ಯ ಚಟುವಟಿಕೆಗಳು ಮಾಡಬೇಕು. ಮತ್ತೆ ಇಲ್ಲಿ ಎರಡು ರೀತಿ ತೀರ್ಥಪಾದೀಯ ಅಂದ್ರೆ ಇಲ್ಲಿ ಹೇಳ್ತಾ ಇರೋದು ವಿಶೇಷವಾಗಿ ಇದು ಶುದ್ಧ ವೈಷ್ಣವರು, ಶುದ್ಧ ಭಕ್ತರು. ಸೊ ಸನ್ಯಾಸಿಗಳು ಯಾರಾದ್ರೂ ಕೂಡ ಅವ್ರಿಗೆ ನಾವು ಗೌರವಿಸ್ಬೇಕು. ಮಾಯಾವಾದಿ ಸನ್ಯಾಸಿ ಆಗಿರ್ಬೋದು, ಏಕದಂಡಿ ಸನ್ಯಾಸಿ ಅಥವಾ ತ್ರಿದಂಡಿ ಸನ್ಯಾಸಿ. ಯಾಕಂದ್ರೆ ಅಟ್ಲೀಸ್ಟ್ ಅವರು ಈ ಭೌತಿಕವಾದ ಇದನ್ನು ಬಿಟ್ಟಿದ್ದಾರೆ. ಯಾರು ಪ್ರಾಮಾಣಿಕವಾಗಿ ಪಾಲನೆ ಮಾಡ್ತಾ ಇದ್ದಾರೆ ನಿಯಮಗಳು, ಅವರು ಯಾವ ಪಂಗಡಕ್ಕಾದ್ರೂ ಆಗ್ಬೋದು, ಯಾವ ಒಂದು ಇದಕ್ಕಾದ್ರೂ ಆಗ್ಬೋದು, ಅವರು ಈ ತ್ರಿದಂಡ ಸನ್ಯಾಸಿ ಆದ್ರೂ ಆಗ್ಲಿ, ಏಕದಂಡ ಸನ್ಯಾಸಿ ಆಗ್ಲಿ ಅವರನ್ನು ಗೌರವಿಸಬೇಕು. ಅದು ಇದೆ ಅದು. ಆದರೆ ಅದರಲ್ಲೂ ಕೂಡ ವಿಶೇಷವಾಗಿ ತ್ರಿದಂಡಿ ಸನ್ಯಾಸಿ ಅಂದ್ರೆ ಯಾರು ಪರಮಪುರುಷ ಶ್ರೀಕೃಷ್ಣ ಅಂತ ಅವರು ಅದನ್ನ ಅರ್ಥ ಮಾಡ್ಕೊಂಡು ಅವರಿಗೆ ಅವರ ಜೀವನ ಸಮರ್ಪಿಸಿದ್ದಾರೆ. ಅವರಿಗೆ ಇನ್ನ ಸ್ವಲ್ಪ ಪ್ರತ್ಯೇಕವಾಗಿ ಮತ್ತೆ ವಿಶೇಷವಾಗಿ ಅವರಿಗೆ ಗೌರವಿಸಬೇಕು, ಅವರನ್ನು ಆಶ್ರಯಿಸಬೇಕು. ಓಕೆ, ಅದು ಇಲ್ಲಿ ಶ್ರೀಲ ಪ್ರಭುಪಾದರು ಇದು ಎರಡು ರೀತಿಯ ಸನ್ಯಾಸಿಗಳು ಅದರ ಒಂದು ವಿವರಣೆ ಕೊಡ್ತಾ ಇದ್ದಾರೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಇವಾಗ ಇದು ಆಂಜನೇಯಂಗೂ ಹಾಕ್ತಾರೆ, ಶರಣ್ ಮಹಾದೇವನ್ಗೂ ಹಾಕ್ತಾರೆ ತುಳಸಿ, ಅದೆಲ್ಲ ಗೊತ್ತಿಲ್ಲ ಜನರಿಗೆ ಆಕ್ಚುಲಿ ಇದರಲ್ಲಿ. ಅದಕ್ಕೆ ಹೇಳ್ತಾ ಇದ್ರಲ್ಲ, ತ್ರಿದಂಡಿ ಸನ್ಯಾಸಿಗಳು ಅಂದ್ರೆ ತ್ರಿದಂಡಿ ಸನ್ಯಾಸಿಗಳು ಈ ಮಧ್ವಾಚಾರ್ಯ ಸಂಪ್ರದಾಯ, ರಾಮಾನುಚಾರ್ಯ ಸಂಪ್ರದಾಯ. ಸೊ ಇಲ್ಲಿ ಸಂಪ್ರದಾಯದಲ್ಲಿ ಆಚಾರ್ಯರು ಅವ್ರು ಹೇಗೆ ಪಾಲನೆ ಮಾಡ್ತಾರೆ, ಸೊ ಹಾಗೆ ನಾವು ಪಾಲನೆ ಮಾಡ್ತೀವಿ. ಸೊ ಒಂದು ರೀತಿಯಲ್ಲಿ ಓಕೆ, ಅದು ಹಾಕೋದಂದ್ರೆ ಇಲ್ಲ, ಅದು ಸಾಮಾನ್ಯವಾಗಿ ಇಲ್ಲ. ಅದು ಜನರಿಗೆ ಗೊತ್ತಿಲ್ಲ, ಏನ್ ಮಾಡೋದು, ಜನರಿಗೆ ಗೊತ್ತಿಲ್ಲದೆ ಹಾಕ್ತಾರೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಇದು ಇವಾಗ ನಮ್ಮ ದೇಹ ಇದಾದಾಗ ಆತ್ಮ ಬೇರೆ ಕಡೆ ಹೋಗಿ ಬೇರೆ